ಶ್ರೀಕೃಷ್ಣಾಯ ನಮಃ. ರಕ್ಷಿಸುವಲ್ಲಿ ದೇಹವನ್ನು ಮಹತ್ತರ ಪಾತ್ರ ವಹಿಸುತ್ತಾ ಸದಾ ಚಲನೆಯಲ್ಲಿರುವ ರಕ್ತ ಶರೀರದ ಹೊರಗೆ ಕೃತಕವಾಗಿ ಸೃಷ್ಟಿಯಾಗದ ಅಮೂಲ್ಯವಾದ ಬಹುಮೂಲ್ಯ ವಸ್ತು. ದಾರುಣವಾದ ಅಪಘಾತ ರೋಗಗಳಿಂದ ನಷ್ಟವಾದ ರುಧಿರದಿಂದ ನಿತ್ರಾಣವಾದವರಿಗೆ ನವಚೇತನ ಬರಬೇಕಾದವರಿಗೆ ಈ ಜೀವದ್ರವ ಅತ್ಯಂತ ಅವಶ್ಯವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಶಿವಳ್ಳಿ ಸ್ಪಂದನ ಮಂಗಳೂರು ತಾಲೂಕಿನಿಂದ ಸಮಾಜಮುಖಿಯಾಗಿ ನಡೆಸಲಾಯಿತು ಈ ಶಿಬಿರ. ಉತ್ಸಾಹದಿಂದ ಭಾಗವಹಿಸಿದ ಸದಸ್ಯರು ತಮ್ಮ ಶರೀರದಿಂದ ನಿರ್ದಿಷ್ಟವಾಗಿ ರಕ್ತವನ್ನು ತುಂಬಿಕೊಟ್ಟರು. ರೆಡ್ ಕ್ರಾಸ್ ಎಂಬ ಸೇವಾ ಸಂಸ್ಥೆಗೆ ಅಚ್ಚುಕಟ್ಟಾದ ವ್ಯವಸ್ಥೆಯೊಂದಿಗೆ ಈ ಕಾರ್ಯಕ್ರಮ ಸಂಘಟನೆ ಮಾಡಿದ ನಮ್ಮ ಶಿವಳ್ಳಿ ಸ್ಪಂದನದ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಶ್ರೀ ಧನ್ವಂತರಿ ರೂಪಿ ಪರಭಗವಂತನ ಅನುಗ್ರಹ ಲಭಿಸಲೆಂದು ಪ್ರಾರ್ಥಿಸುವ ಪ್ರಶಾಂತಾಚಾರ್ಯ. ಸುಧಾ ಅದಿತಿ ಪ್ರಣತಿ ಪಡೀಲ್ ಮಂಗಳೂರು. ಶಿವಳ್ಳಿ ಸ್ಪಂದನ ಪಡೀಲ್ ಎಕ್ಕೂರು ವಲಯ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಜೈ ಶ್ರೀರಾಮ್.